ಎಚ್ಐವಿಯಂತಹ ರೋಗ ಪತ್ತೆಯಲ್ಲಿ ಎಆರ್ಟಿ ಕೇಂದ್ರಗಳು ಮಹತ್ವದ ಪಾತ್ರ ವಹಿಸುತ್ತಿದ್ದು, ಕೆಎಸ್ ಹೆಗ್ಡೆ ಆಸ್ಪತ್ರೆಯಂತಹ ಖಾಸಗಿ ಆಸ್ಪತ್ರೆಗಳು ಸರ್ಕಾರಿ ಇಲಾಖೆಯೊಂದಿಗೆ ಕೈಜೋಡಿಸುವ ಕಾರ್ಯ ಶ್ಲಾಘನೀಯ ಎಂದು ಮಂಗಳೂರು ಕೆಎಂಸಿ ಸಾಮಾನ್ಯ ವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕ ಡಾ ಜಾನ್ ಟಿ ರಾಮಪುರಂ ಅಭಿಪ್ರಾಯಿಸಿದ್ದಾರೆ. ಅವರು ದೇರ್ಲಕಟ್ಟೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಜಿಲ್ಲಾ ಏಡ್ಸ್ ತಡೆ ಮತ್ತು ನಿಯಂತ್ರಣ ಘಟಕ ಮಂಗಳೂರು, ದಕ್ಷಿಣ ಕನ್ನಡ ಇದರ ಸಹಭಾಗಿತ್ವದಲ್ಲಿ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಸಾಮಾನ್ಯ ವೈದ್ಯಕೀಯ ಹೊರರೋಗಿ ವಿಭಾಗದಲ್ಲಿ ಉಪ ಎಆರ್ಟಿ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದರು. ದೇಶದಾದ್ಯಂತ ಎಚ್ಐವಿ ರೋಗ ನಿಯಂತ್ರಣಕ್ಕೆ ಬರುತ್ತಿದೆ. ರೋಗದಿಂದ ಬಾಧಿತರಾದವರು ಸರಿಯಾದ ಚಿಕಿತ್ಸೆ ಪಡೆಯುವ ನಿಟ್ಟಿನಲ್ಲಿ ಎಆರ್ಟಿ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಹೇಳಿದರು. In collaboration, that is taking the medicine to the patient. I'll tell you a story about Sarvan. He started looking after patients way back in 1994. It's almost 25 years. Patients. When we used to look after these patients who are HIV positive, at that time, not only the patients, even I was treated like a pariah outside. You touch him, you get the disease. That's what the attitude of people at that time. Now the times have changed so much. And the availability of the medicines are there and the patients are there. At that time, the prevalence that we had was maybe 2% in Mangalore. Now, the current statistics is less than 0.5%. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದೇರಳಕಟ್ಟೆ ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಡಾ ಸತೀಶ್ ಕುಮಾರ್ ಭಂಡಾರಿ ವಹಿಸಿ, ಕೆಎಸ್ ಹೆಗ್ಡೆ ಆಸ್ಪತ್ರೆಯಲ್ಲಿ ಎಚ್ಐವಿಯಂತಹ ರೋಗಗಳ ಪತ್ತೆಗೆ ಬೇಕಾದ ಕೇಂದ್ರಗಳ ಅಗತ್ಯವಿದ್ದು, ಆಸ್ಪತ್ರೆಯಲ್ಲಿ ಕಡಿಮೆ ಕೇಸ್ಗಳು ಬರುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಎಚ್ಐವಿ ನಿಯಂತ್ರಣದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ವಿ ರೆಕಗ್ನೈಸ್ ಯುವರ್ ಸರ್ವಿಸಸ್ ದಿಸ್ ಪಾರ್ಟ್ ಆಫ್ ದ ವರ್ಲ್ಡ್ ಇನ್ ಎಚ್ಐವಿ ಕಂಟ್ರೋಲ್. ಹಾಗೆ ಕೌನ್ಸಿಲರ್ಸ್ ಕೂಡ ಬಂದಿದ್ದಾರೆ. ನೀವು ಮಾಡುತ್ತಿರುವಂತಹ ಕಾರ್ಯಕ್ರಮ ಬಹಳಷ್ಟು ಶ್ಲಾಘನೀಯ. ಇದರ ಬಗ್ಗೆ ಈ ಭಾಗದಲ್ಲಿ ಒಂದು ಕೊರತೆ ಇತ್ತು. ನಮ್ಮ ಕೆಎಸ್ ಹೆಗ್ಡೆ ಆಸ್ಪತ್ರೆಯಲ್ಲಿ ಇದರಲ್ಲಿ ಒಂದು ಕೊರತೆ ಇತ್ತು. ಯಾಕಂದ್ರೆ ನಮ್ಗೆ ಎಚ್ಐವಿ ಕಂಟ್ರೋಲ್ ನಲ್ಲಿ ಇವನ್ ಎಂಸಿ ಇನ್ಸ್ಪೆಕ್ಟರ್ಸ್ ಬಂದಾಗ ಅವರು ಎಚ್ಐವಿ ರೆಕಾರ್ಡ್ಸ್ ನೋಡಿ ನಿಮ್ಮಲ್ಲಿ ಎಷ್ಟು ಕೇಸ್ ಬಂದಿದೆ ಇಲ್ಲಿ, ಅದರಲ್ಲೂ ತಾಯಿ ಮತ್ತು ಮಕ್ಕಳ ಕೇಸ್ ಎಷ್ಟಿದೆ ಅಂತ ಕೇಳ್ತಾ ಇದ್ರು. ಯಾಕಂದ್ರೆ ನಾವು ಕಡಿಮೆ ಅಂತ ಹೇಳಿ, ಯಾಕಂದ್ರೆ ಕಡಿಮೆ ನಾವು ಸಂತೋಷ ಪಡಬೇಕು. ಆದ್ರೆ ನಿಮ್ಗೆ ಗೊತ್ತಿದ್ದಾಗೆ ಎಂಸಿ ಇನ್ಸ್ಪೆಕ್ಟರ್ಸ್ ಏನು ಕೇಸ್ ಇಲ್ಲ ಅಂತ ಹೇಳಿದ್ರೆ ನೀವು ಊರಿನಲ್ಲಿ ಕೇಸ್ ಇಲ್ವಾ ಎಚ್ಐವಿ ಅಂತ ಹೇಳುವಂತ ಪರಿಸ್ಥಿತಿ ಕೂಡ ಕೆಲಸ ಬಂದಿತ್ತು. ದೇರ್ಲಕಟ್ಟೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಐವಿಎಫ್ ಸೆಂಟರ್ ಮುಖ್ಯಸ್ಥ ಡಾ ಪ್ರಸನ್ನ ಕುಮಾರ್ ಶೆಟ್ಟಿ ಮಾಹಿತಿಯನ್ನು ನೀಡಿದರು. ಮುಖ್ಯ ಅತಿಥಿಗಳಾಗಿ ದೇರಳಕಟ್ಟೆ ಮಾನಸಿಕ ಆರೋಗ್ಯ ವಿಭಾಗ ಮುಖ್ಯಸ್ಥ ಡಾ ಸತೀಶ್ ರಾವ್, ಡಿಎಪಿಸಿಯು ಮೇಲ್ವಿಚಾರಕಿ ಸರಿತಾ ಹೆಗ್ಡೆ, ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಡೀನ್ ಡಾ ಪಿಎಸ್ ಪ್ರಕಾಶ್, ಕುಲಸಚಿವ ಡಾ ಜಯಪ್ರಕಾಶ್ ಶೆಟ್ಟಿ ಉಪಸ್ಥಿತರಿದ್ದರು. ಆರಿಫ್, ವಿ4 ನ್ಯೂಸ್ 24/7 ಉಳ್ಳಾಲ.